Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ನೋಡುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಹುಡುಗ ವಿಜಯ್ ನಿಖಿಲ್ ರಾಜ್ ಮಾಡುವಂಥ ನಮಸ್ಕಾರಗಳು. ಸೊ ಇವತ್ತಿನ ಈ ಒಂದು ಸಂಚಿಕೆಗೆ ನಿಮ್ಮೆಲ್ಲರನ್ನ ತುಂಬ ಪ್ರೀತಿಯಿಂದ ತುಂಬ ಆದರದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ನಾವು ಇವತ್ತು ನಮ್ಮ ಮಾಸ್ಟರ್ ಕ್ಲಾಸ್ ಕಿಚನಲ್ಲಿ ಇದ್ದೇವೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಾದರೆ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್. ಸೊ ನಮಗೆ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತಾದರೆ ಪ್ರಾಯೋಜಕರು ತುಂಬಾ ಮುಖ್ಯ. ಸೊ ಆಪಲ್ ಮಾರ್ಟ್ ಈ ಒಂದು ಸಂಸ್ಥೆ ನಮ್ಮ ಜೊತೆ ಯಾವಾಗಲೂ ತುಂಬಾ ಕೋಪರೇಟಿವ್ ಆಗಿ ಎಲ್ಲ ಕೆಲಸಕ್ಕೂ ತುಂಬಾ ಕೋಪರೇಟಿವ್ ಆಗಿ ಅವರು ಸಹಾಯ ಮಾಡ್ತಾ ಬಂದಿದ್ದಾರೆ. ಸೊ ಅವರ ಈ ಒಂದು ಸಹಾಯವನ್ನು ಈ ಒಂದು ವೇದಿಕೆಯಲ್ಲಿ ನಾನು ನೆನೆಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ ಸಿನ್ಸ್ 1980. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೋ ಸ್ಪಾನ್ಸರ್ಸ್ ಆಗಿ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್. ಸೊ ಮಂಗಳೂರಿನ ಒಂದು ದೊಡ್ಡ ಹೋಟೆಲ್, ಸೊ ಹಾಸ್ಪಿಟಾಲಿಟಿ ಸರ್ವಿಸ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆ ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಸೊ AK ಕೂಡ ನಮಗೆ ಯಾವತ್ತೂ ಸದಾ ತುಂಬಾ ಸಪೋರ್ಟಿವ್ ಆಗಿ ಇರ್ತಾರೆ. ಸೊ ಅವ್ರದ್ದು ಪ್ಲೈವುಡ್ ಆಗಿರ್ಬೋದು, ಅವ್ರದ್ದು ಏನೇ ಬ್ರ್ಯಾಂಡ್ಸ್ ಇರ್ಬೋದು, ಸೊ ತುಂಬಾ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದ್ರ ಜೊತೆ ನಮ್ಮ ಜೊತೆ ಮೀಡಿಯಾ ಪಾರ್ಟ್ನರ್ ಆಗಿದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ಎಲ್ಲ ಸ್ಪಾನ್ಸರ್ಸ್ನವರಿಗೆ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಡೇಂಜರ್ ಝೋನ್ನ ಮತ್ತೊಂದು ಸಂಚಿಕೆಯಲ್ಲಿ ಇದ್ದೇವೆ. ಸೊ ಕಳೆದ ಸಂಚಿಕೆಯಲ್ಲಿ ಕಂಟೆಸ್ಟೆಂಟ್ಸ್ನವರು ಬೇರೆ ಬೇರೆ ವಿಭಿನ್ನವಾದ ಡಿಶಸನ್ನು, ರೆಸಿಪೀಸನ್ನು ತಯಾರು ಮಾಡಿದ್ದಾರೆ. ಸೊ ಡೇಂಜರ್ ಝೋನ್ ಟಾಸ್ಕನ್ನು ಅವರು ಪ್ರಿಪೇರ್ ಮಾಡಿದ್ದಾರೆ ಅಥವಾ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇವತ್ತಿನ ನಮ್ಮ ಕಂಟೆಸ್ಟೆಂಟ್ಸ್ ಯಾವ ರೀತಿ ಡೇಂಜರ್ ಝೋನ್ ಟಾಸ್ಕನ್ನು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ. ಸೊ ಅವರನ್ನು ಕರೆಯೋದಕ್ಕಿಂತ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮದ ನಮ್ಮ ನೆಚ್ಚಿನ ತೀರ್ಪುಗಾರರನ್ನ ಕರೆಯುವಂತ ಹೊತ್ತು. ಇವತ್ತು ನಮ್ಮ ಜೊತೆ ತೀರ್ಪುಗಾರರಾಗಿ ತುಂಬಾ ಅನುಭವಿ ಶೆಫ್ಸ್ನವರು ನಮ್ಮ ಜೊತೆ ಇದ್ದಾರೆ. ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ಶೆಫ್ಸ್ನವರು ನಮ್ಮ ಜೊತೆ ಇದ್ದಾರೆ. ಸೊ ತುಂಬಾನೇ ಬೇರೆ ಬೇರೆ ಹೋಟೆಲ್ಗಳಲ್ಲಿ, ಸಂಸ್ಥೆಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಮೊಟ್ಟ ಮೊದಲನೇಯಾಗಿ ನಮ್ಮ ಜೊತೆ ತೀರ್ಪುಗಾರರಿದ್ದಾರೆ ಶೆಫ್ ದೇವ್ರಾತ್ ಮಂಡಲ್ ಅವರು. ಸೊ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಅದೇ ರೀತಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ರು ತೀರ್ಪುಗಾರರಾಗಿದ್ದಾರೆ ಶೆಫ್ ಮಿಥುನ್ ಕುಲಾಲ್ ಅವರು. ಸೊ ಇವರಿಬ್ಬರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ಸೊ ಇಬ್ರು ತೀರ್ಪುಗಾರರು ರೆಡಿ ಆಗಿದ್ದೀರಾ? ಸೊ ಟುಡೇ ವಿ ಹ್ಯಾವ್ one more danger zone episode. Right. So few last episodes we saw contestants preparing some very variety dishes, desserts. So ini dada malperinda ತೋಡು ಇವತ್ತು ಏನು ಮಾಡ್ತಾರೆ ನಮ್ಮ ಕಂಟೆಸ್ಟೆಂಟ್ಸ್ನವರು ಡೇಂಜರ್ ಝೋನ್ ರೌಂಡ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಅಂತ ಇವತ್ತು ನಾವು ಕಾದು ನೋಡಬೇಕು. ಸೊ ನೋಡೋಣ, ನಮ್ಮ ಕಂಟೆಸ್ಟೆಂಟ್ಸನ್ನು ಕರೆಯೋಣ. ಈಗ ನಾನು ಡೇಂಜರ್ ಝೋನಿಗೆ ಬಂದಿದ್ದಾನೆ. ಸೊ ಡೇಂಜರ್ ಝೋನಲ್ಲಿ ಏನು ಪ್ರೆಡಿಕ್ಷನ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ನೆಕ್ಸ್ಟಿಗೆ. ಸೊ ಈ ಡೇಂಜರ್ ಝೋನ್ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒಳ್ಳೆ ಪ್ರೆಸೆಂಟ್ ಮಾಡಬೇಕು, ಲೈಕ್ ಫುಲ್ ಎಫರ್ಟ್ ಮಾಡ್ತಾನೆ ನಾನು. ಸೊ ಹೋಪ್ ಫಾರ್ ದ ಬೆಸ್ಟ್. ಆಡಿಷನ್ಗೆ ಮಲ್ತಿನ ಆತು ಪ್ರಿಪರೇಷನ್ ಆ್ಯಂಡ್ ಈ ರೌಂಡಿಗೆ ಮಲ್ತಿತ್ತೀಜಿ ಬಂದು ಹಿಂಗೆ ಆತ ಹಿಂದುಂಡು ಅಂಡಲ್ಲ ಈತ ಡೇಂಜರ್ ಝೋನ್ ಬೈದ್ಯಾನು ಅಕಲ್ ದಾದಾಗ ಚಾಲೆಂಜ್ ಕೊರ್ಪೇರು ಆಯ್ತ ಮಿತ್ತು ಮೆಂಟಲಿ ಪ್ರಿಪೇರ್ ಆದ ಒಂಜಿ ಹೆಡ್ಡೆ ಪರ್ಫಾರ್ಮ್ ಮಲ್ಪೆ ಬಂದಂಜಿ ಹೋಪ್ಸ್ ಉಂಡು. ನಮ್ಮ ಇಬ್ರು ಕಂಟೆಸ್ಟೆಂಟ್ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ಮನೋಜ್ ಅದೇ ರೀತಿ ಪ್ರಜ್ವಲ್ ಅವರು. ಸೊ ಇಬ್ರು ತುಂಬಾ ಫ್ರೆಶ್ ಆಗಿ ತುಂಬಾ ಡೆಡಿಕೇಶನ್ ಇಟ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ ಅವರು ಡೇಂಜರ್ ಝೋನ್ ಟಾಸ್ಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅಂತ. ಸೊ ನಿಮ್ಮ ಮುಂದ್ಗಡೆ 2 ಕ್ಲಾಶ್ ಕಾಣ್ತಾ ಇದೆ. ಸೊ ಅದ್ರ ಒಳಗಡೆ ಏನಿದೆ ಅಂತ ಏನಾದ್ರು ಗೆಸ್ಸಿಂಗ್ ಇದೆಯಾ? ಸೊ ನಿಮ್ಗೆ ನೋ ಐಡಿಯಾ. ಸೊ ನೋ ಐಡಿಯಾ, ಇಬ್ರಿಗೂ ಕೂಡ ಐಡಿಯಾ ಇಲ್ಲ ಅಂತೆ. ಸೊ ನಮ್ಗಿದೆ, ಸೊ ನಿಮ್ಗೆ ಅದನ್ನ ಹೇಳ್ತೇವೆ. ಸೊ ನೋಡೋಣ ಇವತ್ತಿನ ಡೇಂಜರ್ ಝೋನ್ ಟಾಸ್ಕ್ ಏನಿದೆ ಅದನ್ನ ನಮ್ಮ ತೀರ್ಪುಗಾರರು, ನಮ್ಮ ಮಾಸ್ಟರ್ ಶೆಫ್ಸ್ನವರು ನಿಮಗೋಸ್ಕರ ರಿವೀಲ್ ಮಾಡ್ಲಿಕ್ಕಿದ್ದಾರೆ. ಸೊ ಶೆಫ್ ಮಿಥುನ್
ಅದನ್ನು ರಿವೀಲ್ ಮಾಡಿ ತೋರಿಸಿ. ಕ್ಲಾಶ್ ಒಳಗಡೆ ತುಂಬಾನೇ ವೆರೈಟಿ ಆಗಿರುವಂಥ ವಿಭಿನ್ನವಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನಾವು ಇಟ್ಟಿದ್ದೇವೆ. ಫ್ರೂಟ್ಸ್ ಕೂಡ ಇದೆ, ವೆಜ್ಜೀಸಲ್ಲಿ ಗ್ರೀನ್ ಲೀವ್ಸ್ ಕೂಡ ಇದೆ. ಸೊ ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿ ಕೂಡ ಒಂದು ಕ್ಲಾಶ್ ಇದೆ, ಅದನ್ನು ಕೂಡ ಓಪನ್ ಮಾಡಿ ನೋಡೋಣ. ಸೊ ಎರಡರಲ್ಲೂ ಏನಿದೆ ಅಂತ ನೋಡಿದ್ರೆ ಸ್ವಲ್ಪ ಕ್ಲಾರಿಟಿ ಬರ್ಬೋದೇನೋ. ಸೊ ಸರ್ ಪ್ಲೀಸ್. ಓಕೆ, ಸೊ ಇಲ್ಲಿ ಕ್ಲಾಶ್ ಒಳಗಡೆ ಬ್ರೌನೀಸ್ ಇದೆ, ಆದರೆ ಅದು ಬರೀ ಬ್ರೌನೀಸ್ ಅಲ್ಲ, ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್. ಸೊ ಇವತ್ತಿನ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಶುಗರ್ ಕ್ಲೌಡ್ ಬ್ರೌನೀಸ್ ತುಂಬಾನೇ ಟೇಸ್ಟಿ ಹೆಲ್ದಿ ಬ್ರೌನೀಸ್ ಅಂತ ಹೇಳ್ಬೋದು. ಸೊ ನಮ್ಮ ಮಂಗಳೂರಿನ ಶುಗರ್ ಕ್ಲೌಡ್ ಬ್ರೌನೀಸ್ ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಸೊ ಇಲ್ಲಿ ಬ್ರೌನೀಸ್ ಇದೆ, ಇಲ್ಲಿ ಕೆಲವೊಂದು ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ನಿಮಗೆ ಇವತ್ತಿನ ಡೇಂಜರ್ ಝೋನ್ ಟಾಸ್ಕ್ ಏನು ಅಂತ ಹೇಳಿದ್ರೆ, ಬ್ರೌನೀಸನ್ನು ನೀವು ತುಂಬಾನೇ ಡಿಫ್ರೆಂಟ್ ಆಗಿ ಒಂದು ರೆಸಿಪಿನ ಕ್ರಿಯೇಟ್ ಮಾಡಬೇಕು ಅಲಾಂಗ್ ವಿತ್ ದೀಸ್ ಕಾಂಪ್ಲಿಮೆಂಟರಿ ಇಂಗ್ರೀಡಿಯೆಂಟ್ಸ್. ಸೊ ನಮ್ಮ ಬ್ರೌನೀಸ್ ಏನಿದೆ, ಶುಗರ್ ಕ್ಲೌಡ್ ಬ್ರೌನೀಸನ್ನು ನೀವು ಕೋರ್ ಇಂಗ್ರೀಡಿಯೆಂಟ್ ಆಗಿ ಇಟ್ಟು ಅದರ ಜೊತೆ ಈ ಒಂದು ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಒಂದು ವಿಭಿನ್ನವಾದ ರೆಸಿಪಿನ ಟ್ರೈ ಮಾಡಬೇಕು. ಸೊ ರೆಡಿ ಇದ್ದೀರಾ? ಸೊ ಈ ಒಂದು ಚಾಲೆಂಜನ್ನು ನಿಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಕೇವಲ ಹಾಫ್ ಆನ್ ಅವರ್ ಟೈಮ್, ಅರ್ಧ ಗಂಟೆ ಮಾತ್ರ. ಅದರ ಒಳಗಡೆ ಕುಕಿಂಗ್ ಮಾಡಿ, ಪ್ಲೇಟಿಂಗ್ ಮಾಡಿ ನಮ್ಮ ತೀರ್ಪುಗಾರರಿಗೆ ಸರ್ವ್ ಮಾಡಬೇಕು. ರೆಡಿ ಅಲ್ವಾ? ಸೊ ನೋಡೋಣ ಇವರು ಯಾವ ರೀತಿ ಈ ಒಂದು ಡೇಂಜರ್ ಝೋನ್ ಟಾಸ್ಕ್ ಅನ್ನ ಮಾಡ್ತಾರೆ ಅಂತ. ನಮ್ಮ ಇಬ್ರು ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ. ಸೊ ಅವರಿಗೆ ಏನೆಲ್ಲ ಕುಕಿಂಗ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಿಮ್ಮ ಕುಕಿಂಗ್ ಟೈಮ್ ಈಗ ಶುರು. ಸೊ ಸ್ಟಾರ್ಟ್. ಆದಷ್ಟು ಫಾಸ್ಟ್ ಆಗಿ, ಕ್ವಿಕ್ ಆಗಿ, ಅರ್ಧ ಗಂಟೆ ಟೈಮಲ್ಲಿ ಏನೇ ವೆರೈಟಿ ಮಾಡೋದಿದ್ರು ಅದನ್ನ ಹಾಫ್ ಆನ್ ಅವರ್ ಒಳಗಡೆ ಮಾಡಿ ಮುಗಿಸ್ಬೇಕು. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ. ಅವರು ಮಿಸ್ಟ್ರಿ ಬಾಕ್ಸಲ್ಲಿ ನಮಗೆ ಓಪನ್ ಮಾಡಿದಾಗ ಬ್ರೌನೀಸ್ ಮತ್ತು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್, ಹಾಗೆ ಸ್ಪ್ರಿಂಕಲ್ಸ್ ಮತ್ತು ಫ್ರೂಟ್ಸ್ ಕೂಡ ಕೊಟ್ಟಿದ್ರು. ಸೊ ಲೈಕ್ ಈ ನ್ಯೂಟ್ರಿ ಡಿಶಸ್ ಎಲ್ಲ ಮಾಡೋದಂದ್ರೆ ಆಲ್ಮೋಸ್ಟ್ ಒಂದು ಐಡಿಯಾಸ್ ಇತ್ತು. ಅಂದರೆ ಡೆಸರ್ಟ್ ಅಂದರೆ ನನಗೆ ಅಷ್ಟೊಂದು ಡಿಫಿಕಲ್ಟ್ ಅಂತ ಅನಿಸಿಲ್ಲ, ಅದು ಕೂಡ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಅದರಲ್ಲಿ ವಿಪ್ಪಿಂಗ್ ಕ್ರೀಮು ನಾವು ವಿಪ್ ಮಾಡಬೇಕಾದ್ರೆ ಚಿಲ್ಡ್ ಆಗಿರಬೇಕು. ಚಿಲ್ಡ್ ಇಲ್ಲ, ಆಲ್ಮೋಸ್ಟ್ ಫ್ರೀಸ್ ಪಾಯಿಂಟಿಂಗಲ್ಲಿ ಇರಬೇಕು. ಸೊ ಲೈಕ್ ಆ ಪಾಯಿಂಟಲ್ಲಿ ನನಗೆ ಅವಕಾಶ ಮಾಡಿ ಕೊಟ್ಟರು ಐಸ್ ತಗೊಂಡು ಬಂದು ಅದ್ರ ಮತ್ತು ಡಬಲ್ ವೆಸಲಿಟ್ಟು ಮತ್ತೆ ವಿಪ್ ಮಾಡಲಿಕ್ಕೆ. ಸೊ ಹಾಗಾಗಿ ನನಗೆ ಬೇಕಾಗೋದು ಕನ್ಸಿಸ್ಟೆಂಟಿ ನಂಗೆ ಸಿಕ್ಕಿತ್ತು ಅಲ್ಲಿ. Chef, can I use that because the whipping cream is not cold enough? It's warm actually. Yeah. Okay. Thank you, Chef. ಸ್ಟಾರ್ಟಿಂಗ್ ಬಾಕ್ಸನ್ನು ರಿವ್ಯೂ ಮಾಡಿದ ತಕ್ಷಣ ವೆರೈಟಿ ಥಿಂಗ್ಸ್ ಕಾಣಿತ್ತು. ಅದರ ಮೇಲೆ ಬ್ರೌನಿಯನ್ನು ಕೂಡ ಲೈಕ್ ಆದಷ್ಟು ಮಾಡಿಫೈ ಮಾಡಲಿಕ್ಕೆ ಹೇಳಿದರು. ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ಮ್ಯಾಕ್ಸಿಮಮ್ ಐಟಮ್ಸ್. ಅದಕ್ಕೆ ವೆರೈಟಿ ತುಂಬ ಇತ್ತು, ಎಲ್ಲ ಚಂದ ವೆರೈಟಿ ಕೂಡ ಇತ್ತು. ಸೊ ಅಲ್ಲಿ ಸಹ ಒಂದು ಕನ್ಫ್ಯೂಷನ್ ಇತ್ತು, ಯಾವ ವೆರೈಟಿಯನ್ನು ಎಲ್ಲಿ ಅಪ್ಲೈ ಮಾಡೋದು ಅಂತ. ಸೊ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ. ಸೊ ಆದಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಮಾಡಿದೆ, ಲೈಕ್ ಮ್ಯಾಕ್ಸಿಮಮ್ ಐಟಮ್ಸನ್ನು ಕವರ್ ಅಪ್ ಮಾಡಿದೆ. ಬೀಟಿಂಗ್ ಪ್ರೊಸೆಸ್ ತುಂಬ ಲಾಂಗ್ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಹೇಳ್ಬೋದು ನಾನು ಲೈಕ್ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಅದಕ್ಕೇನೆ ಹೋಗಿದೆ ಬೀಟಿಂಗ್ ಪ್ರೊಸೆಸ್ಸಿಗೆ. ಮತ್ತು ಬೇರೆಲ್ಲ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗಿತ್ತು. ಅಂದರೆ ನನಗೆ ಟೋಟಲ್ ಲೈಕ್ ಪ್ರೊಸೆಸ್ ಉಂಟಲ್ಲ ಸ್ವಲ್ಪ ಕರೆಕ್ಟಾಗಿ ಒಂದು ಸ್ಟಿಫ್ನೆಸ್ ಬರಬೇಕಂತ ಇತ್ತು ಅಲ್ಲಿ. ಸೊ ಇಂಗ್ರೀಡಿಯೆಂಟ್ಸ್ ನೋಡುವಾಗ ಚಾಕ್ಲೇಟ್ ಒಂದು ಕಾಣಿತು ಮತ್ತು ಮಿಲ್ಕ್ ಎಲ್ಲ ಕಾಣಿತು. ಸೊ ಅದರಿಂದ ಬ್ರೌನೀಸನ್ನು ಒಂಚೂರು ಮಾಡಿಫೈ ಮಾಡಿ ಸ್ಯಾಂಡ್ವಿಚ್ ಅಥವಾ ಪೇಸ್ಟ್ರಿ ಥರ ಏನಾದರೂ ಮಾಡುವ ಅಂತ ಇದ್ದೆ.
ಸೊ ಅದಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಫಸ್ಟ್ ಚಾಕ್ಲೇಟ್ ಮತ್ತು ಮಿಲ್ಕ್ ಮೇಡಿದ್ದು ಜ್ಯೂಸ್ ಅದೆಲ್ಲ ರೆಡಿ ಮಾಡಲಿಕ್ಕಿತ್ತು. ಸೊ ಫಸ್ಟ್ ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಡೇಂಜರ್ ಝೋನಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡಾಗ ನನಗೆ ತುಂಬ ಅಪ್ಸೆಟ್ ಆಯಿತು. ಆದರೆ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. Melting the chocolate? Melting the chocolate? Yes, sir. ಮನೋಜ್ ಅವರೇ, ಏನು ಮಾಡ್ತಾ ಇದ್ದೀರಾ? ವಿಪಿಂಗ್ ಕ್ರೀಮ್ ಫಿಟ್ನೆಸ್ ಮಾಡ್ತಾಯಿದ್ದೀನಿ. ಅವಾಗಿಂದ ಸ್ಟಾರ್ಟಿಂಗಿಂದ ಇದೇ ಮಾಡ್ತಾ ಇದ್ದೀರಾ, ಗಡ 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 ಅಂತ ಫುಲ್ ನಾಯ್ಸಿ ಮಾಡಿಟ್ಟಿದ್ದೀರಾ ಕಿಚನನ್ನು. ಸೊ ಸಖತ್ತಾಗಿ ಕನ್ಸಿಸ್ಟೆನ್ಸಿ ಅಂತೂ ಬಂದಿದೆ ಅಂತ ಕಾಣ್ತಾ ಇದೆ ಅಲ್ವಾ? ಮಾತಾಡಲಿಕ್ಕೆ ಪುರ್ಸೋತಿಲ್ಲ, ಫುಲ್ ಬ್ಯುಸಿ, ಡೆಡಿಕೇಟೆಡ್ ಆಗಿದ್ದಾರೆ. ನೀಟಾಗಿ ಮಲ್ದೇ ಇರೋದು ಮತ್ತೆ ಪ್ರಾಸೆಸ್ ಅವರು ಕ್ರಮ ಅವರು ನಲ್ಲೊಂಚೂರು ಬೀಟ್ ಹೊಡಿತಾರೆ. ಓಕೆ, ಸೊ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಮಾಡಿದರೆ ಫೈನಲ್ ಪ್ರಾಡಕ್ಟ್ ಚೆನ್ನಾಗಿ ಬರ್ಬೋದು. Chef, why do we keep ice and then you keep the cream above that and do that whipping? Whipped cream actually needs the cold. Okay. It's cold, then it's easily floppy. Only if It will help to become a floppy. So if it is cold, then the Then cream, it the help- consistency becomes yeah. more. Fluffiness is more. help to fluffiness. Only if it is cold. If we do the cream only without Hot, cold, then we don't get that It's chance to become clumsy. and cuddle. Cuddle. Okay. So only. So this is the right process. This is the right process. Okay. Okay. So our ಮಲ್ದಿನ ಪದ್ಧತಿ ಸರಿ ಉಂಟು ಅದೇ ಸರಿ ಉಂಟು. ಜಾಸ್ತಿ ಬೀಟ್ Or ಎಲ್ಲ ತೊಂದರೆ, ತೊಂದರೆ ಕಮ್ಮಿ ಬೀಟ್ ಅಲ್ಲ ತೊಂದರೆ. ತೊಂದರೆ. ಸೊ ಹದಾಟು ಕೊಡು ಅದೇ. ಓಕೆ. Or else cream should be cold. Cream should be cold. Okay. Only that is also possible. So cream can be cold or we should keep ice or cold water below. Yes. ಓಕೆ. ಸೊ ಈ ಒಂದು ಟಿಪ್ಸನ್ನು ಕೂಡ ನಮ್ಮ ಮಾಸ್ಟರ್ ಶೆಫ್ ಅವರು ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಏನೇ ನೀವು ಕ್ರೀಮನ್ನು ಬೀಟ್ ಮಾಡೋದು ಅಂತ ಇದ್ದರೆ ಐದರ್ ನಿಮ್ಮ ಕ್ರೀಮ್ ಕೋಲ್ಡ್ ಆಗಿರಬೇಕು, ಅದರ್ವೈಸ್ ಅದರ ಕೆಳಗಡೆ ಈ ಥರ ಕೋಲ್ಡ್ ವಾಟರನ್ನು ಅಥವಾ ಐಸ್ ಕ್ಯೂಬ್ಸನ್ನು ಇಟ್ಟು ಮಾಡಿದರೆ ಕ್ರೀಮ್ ನೀಟಾಗಿ ಫ್ಲಫಿನೆಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಪ್ರಜ್ವಲ್ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ನೀವಿಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದೀರಾ. ಸೊ ಅಲ್ಲಿ ಚಾಕ್ಲೇಟ್, ಇಲ್ಲಿ ಒಂದು ಚಾಕ್ಲೇಟ್, ಸೊ ಎರಡು ಕಡೆ ಚಾಕ್ಲೇಟ್ ಆಗ್ತಾ ಇದೆ. ಸೊ ವೈಟ್, ಬ್ರೌನ್, ನಿಮ್ದೇನು? ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ಚಾಕ್ಲೇಟ್ ಕೂಡ ಸ್ಯಾಂಡ್ವಿಚ್ ಥರ ಮಾಡುವಂತಿದೆ. ಸ್ಯಾಂಡ್ವಿಚ್ ಥರ ಮಾಡುವಂಥ ಯೂಸಿಂಗ್ ಬ್ರೌನ್. ಓಕೆ. ಸೊ ಬೇರೆ ಸ್ಯಾಂಡ್ವಿಚ್ ಲೆಕ್ಕ ಮಾಡ್ತಾರೆ, ಟ್ರೈ ಮಾಡ್ತಾರೆ. ಸೊ ಎರಡು ರೀತಿಯ ಚಾಕ್ಲೇಟ್ಸ್, ವೈಟ್ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು, ಈ ಎರಡು ಚಾಕ್ಲೇಟನ್ನು ಯೂಸ್ ಮಾಡಿ ಸ್ಯಾಂಡ್ವಿಚ್ ಥರ ಏನೋ ಮಾಡಲಿಕ್ಕೆ ಪ್ಲ್ಯಾನಲ್ಲಿದ್ದೀರಾ ಅಲ್ವಾ? ಅದು ನೋಡೋಣ ಯಾವ ಥರ ನಿಮ್ಮ ರೆಸಿಪಿ ಸಕ್ಸಸ್ ಆಗ್ತದೋ, ನಮ್ಮ ತೀರ್ಪುಗಾರರು ಇಂಪ್ರೆಸ್ ಆಗ್ತಾರೋ ಇಲ್ವೋ ಅಂತ ಕೂಡ ನೋಡಬೇಕಾಗ್ತದೆ. ಸೊ ಇದಾಗಿದೆಯಾ? ಅದು ರೆಡಿ ಆಗಿದೆ. ಸೊ ಇದು ಆಗಬೇಕಷ್ಟೇ. ಹೌದು. ಓಕೆ. ಓಕೆ. ಸೊ ಹೇಗಿದೆ ನಾವು ಕೊಟ್ಟಂಥ ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸ್? ಬ್ರೌನೀಸ್ ಆಗಿರ್ಬೋದು, ಏನು ಅನಿಸ್ತಾ ಇದೆ? ರೌಂಡ್ ಸ್ವಲ್ಪ ಟಫ್ ಇದೆಯಾ ಅಥವಾ ಈಸಿ ಇದೆಯಾ ನಿಮಗೆ? ವೆರೈಟಿ ಉಂಟು ಮಾಡಲಿಕ್ಕೆ. ವೆರೈಟಿ ಉಂಟು.
ಸೊ ಈಸಿ ಇದೆಯಾ ಬಟ್ ಕನ್ಫ್ಯೂಷನ್ ಕೂಡ ಉಂಟು. ಕನ್ಫ್ಯೂಷನ್ ಕೂಡ ಉಂಟು. ಏನಕ್ಕೆ ಕನ್ಫ್ಯೂಷನ್ ಅಂತ? ಯಾವುದನ್ನು ಯಾವುದಕ್ಕೆ ಅಪ್ಲೈ ಮಾಡೋದು ಅಂತ. ಯಾವುದಕ್ಕೆ ಲೈಕ್ ಯೂನಿವರ್ಸಲ್ ಥರ ಎಂತಕ್ಕೂ ಅದು ಅಪ್ಲೈ ಆಗ್ತದೆ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದಲ್ಲಿ. ಎಲ್ಲನೂ ಮಾಡ್ಬೋದು ಇದರಲ್ಲಿ. ಸೊ ಅದೇ ರೀತಿ ನಾವು ನೋಡಿ ಕೊಟ್ಟಿದ್ದೇವೆ. ಸೊ ಏನು ಬೇಕಿದ್ರೂ ನಿಮಗೆ ಮಾಡಲಿಕ್ಕೆ ಈಸಿ ಆಗುವ ರೀತಿಯಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಐ ಥಿಂಕ್ ಎಲ್ಲಾನು ನೀವು ಯೂಸ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಕಂಟೆಸ್ಟೆಂಟ್ಸ್ ಇದೊಂದು ನೀವು ಮಂಡೇಲಿ ಇಡಬೇಕು. ಸೊ ಕೊಟ್ಟಿರುವಂಥ ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲದನ್ನು ಯೂಸ್ ಮಾಡಿದರೆ ನಿಮಗೆ ವೆಯ್ಟೇಜ್ ಜಾಸ್ತಿ. ಸೊ ಇಂಗ್ರೀಡಿಯೆಂಟ್ಸನ್ನು ಕಡಿಮೆ ಯೂಸ್ ಮಾಡಿದರೆ ಅಥವಾ ಎಲ್ಲಾನು ಯೂಸ್ ಮಾಡಿಲ್ಲ ಅಂದರೆ ಸ್ವಲ್ಪ ನಿಮಗೆ ವೆಯ್ಟೇಜ್ ಕಡಿಮೆ ಆಗ್ಬೋದು. ಪ್ರಜ್ವಲ್ ಅವರೇ, ಅದೇ ರೀತಿ ಮನೋಜ್ ಅವರೇ. ಸೊ ಕೊಟ್ಟಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹದವಾಗಿ ನೀಟಾಗಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳಿ. ಓಕೆ, ಒಂಜಿ ಟೈಪ್ ಚಾಕ್ಲೇಟ್ ಕುಡೊಂಜೈಟ್ ವೈಟ್ ಕುಡೊಂದು ಚಾಕ್ಲೇಟ್ ಟೈಮ್ ಅಲ್ಲಿ ತಂದುಲ್ಲಿರೋ ತೋಜೋಡು. ಕಂಟೆಸ್ಟೆಂಟ್ಸ್, ನಿಮ್ಮ ಜೊತೆ ಇನ್ನು ಕೇವಲ 15 ಮಿನಿಟ್ಸ್ ಮಾತ್ರ ಬಾಕಿ ಇರ್ತದೆ. ಸೊ ಓನ್ಲಿ 1 and 5 15 ಮಿನಿಟ್ಸ್ ಬಾಕಿ, 15 ನಿಮಿಷ ಕಾಲಾವಕಾಶ ಬಾಕಿ ಇದೆ. ಸೊ ಏನೇ ಮಾಡೋದಿದ್ರು ಕೇವಲ 15 ಮಿನಿಟ್ಸ್ ಅಲ್ಲಿ ಮಾಡಿ ಮುಗಿಸಿ ಪ್ಲೇಟಿಂಗ್ ಮಾಡಿ ಸರ್ವ್ ಮಾಡಬೇಕು. ಸೊ ಪ್ರಜ್ವಲ್ ಅವರೇ, ಕೇವಲ 15 ನಿಮಿಷ ಬಾಕಿ ಇದೆ. ಸೊ ಏನೇ ಇದ್ರು ಆದಷ್ಟು ಕ್ವಿಕ್ ಆಗಿ ಮಾಡಬೇಕು. ಸೊ ಪ್ಲೇಟಿಂಗ್ ಕೂಡ ಸ್ವಲ್ಪ ಥಿಂಕ್ ಮಾಡ್ತಾ ಇರಿ. ಈ ರೌಂಡ್ ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ, ಯಾಕೆಂದರೆ ಡೆಸರ್ಟ್ ಆಫ್ಟರ್ ಆಲ್ ಲೈಕ್ ಏನಾದರೂ ಮಾಡ್ಬೋದಿತ್ತು. ಸೊ ಒಂದು ಹೋಪ್ ಇದೆ ಈ ರೌಂಡನ್ನು ಪಾಸ್ ಮಾಡ್ತೀನಂತ. ಕಿವಿ ಮಾತ್ರ ಸ್ವಲ್ಪ ಜಾಸ್ತಿನೇ ಕುಕ್ ಆಗಬೇಕಿತ್ತು. ಅಂದರೆ ಅದು ಆ್ಯಕ್ಚುಲಿ ನನಗೆ ಟರ್ಮ್ ಗೊತ್ತಿರಲಿಲ್ಲ. ಸೊ ಲೈಕ್ ಐಟಮ್ ಮಾಡ್ತೀನಿ, ಅದ್ರಲ್ಲಿ ನಂಗೆ ಟರ್ಮ್ಸ್ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ಅದು ಕಿವಿ ಕೊಂಪೋತ್ ಅಂತ ಹೇಳ್ತಾರೆ ಅವರು. ಸೊ ಲೈಕ್ ಅದು ಜಾಸ್ತಿ ಕುಕ್ ಆಗಬೇಕಿತ್ತಂತೆ. ಸೊ ಸ್ವಲ್ಪ ರಾಕ್ ಕೈಂಡ್ ಆಫ್ ಇತ್ತು. ಸೊ ಶೆಫ್ ಮಿಥುನ್ ಇರುವೆಲ್ಲ ಮಸ್ತ್ ಕೂಲಾದ ಮಲ್ತೊಂದುಲ್ಲೆರೊಂದು ತೋಜೊಂದುಂಡು. ಸೊ ಲಾಸ್ಟ್ ಟೈಮ್ದ ಎಪಿಸೋಡ್ ರಡ್ಡು ಜನ ಎಲ್ಲ ಮಸ್ತ್ ಟೆನ್ಷನ್ ಇತ್ತೇರು. ಸೊ ಆಮೇಲೆ ಕಂಟೆಸ್ಟೆಂಟ್ ಆವಡೆ ಈಮೇತ ಕಂಟೆಸ್ಟೆಂಟ್ ಆವಡೆ ಮಸ್ತ್ ಟೆನ್ಷನ್ ಇತ್ತೇರು. ಸೊ ಗಡಿಬಿಡಿ ಮಲ್ತ ಹೋಯ್ತೇರು, ಬೋರೊಂದಿತ್ತಂಡು ರಟ್ಟೊಂದಿತ್ತಂಡು ಕೆಲವು ಮಾತ. ಸೊ ಇನ್ನಿತ ಐ ಥಿಂಕ್ ಇರುವೆಲ್ಲ ಎರಡು ಜನ ಎಲ್ಲ ಬಾರಿ ಕೂಲ್ಡ್ ಉಳ್ಳೇರು. ಸೊ ಆಕೆ ಮಲ್ಪುಣತಿನ ಡಿಶ್ ಹಾಕ್ಲಿಕ್ಕೆ ಕಾನ್ಫಿಡೆನ್ಸ್ ಜಾಸ್ತಿ ಉಂಡು ತೋಜೊಂದುಂಡು. ಅದೇ ವಾಟ್ ಯು ಫೀಲ್? ಐ ಥಿಂಕ್ Chef, sir, what you feel? Last time episode, if you see, our contestants were very, intense. They were doing few of the mistakes and here and there. I think these are more easily sure. they are taking. Yeah? Easily they are doing. Easily they are doing. Yeah, they have that confidence level. I think they will complete it on time. On time. So they are planned in what they are doing. I feel like that. What right, you feel? Right, Chef? right, right. Right. Okay. ಸ್ವಲ್ಪ ಟೈಮ್ ಬಾಕಿ ಇದೆ.
ಇದು ಇನ್ನೂ ಆಗಿಲ್ವಾ ಅಥವಾ ಮುಗೀತಾ ನಿಮ್ಮದೆಲ್ಲ? ಪ್ಲೇಟಿಂಗ್ ಮಾಡ್ತಾ ಇದ್ದೀರಾ ಅಂತಲ್ವಾ? ಓಕೆ. ಸೊ ಇದು ಆವಾಗಲೇ ಕಟ್ ಮಾಡಿಟ್ಟಿದ್ರೆ ಇದು ಗಾರ್ನಿಷ್ಗೋಸ್ಕರನಾ? ಓಕೆ. ಸೊ ಆದಷ್ಟು ಕೊಟ್ಟಿರುವಂಥ ಎಲ್ಲ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದಕ್ಕೆ ಎಲ್ಲದಕ್ಕೂ ಮಾರ್ಕ್ಸ್ ಇದೆ, ಆಯಿತಾ? Chef sir, cream, how is it come? Perfect? Looking perfect? Perfect. So ಇವರ ಮಾಡಿರುವಂಥ ಕ್ರೀಮ್ ಏನಿದೆ ತುಂಬಾ ಪರ್ಫೆಕ್ಟ್ ಆಗಿ ಕಾಣ್ತಾ ಇದೆ ಅಂತ ನಮ್ಮ ಮಾಸ್ಟರ್ ಶೆಫ್ ಅವರು ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದನ್ನು ಟೇಸ್ಟ್ ಮಾಡುವಾಗ ಯಾವ ರೀತಿ ಇರ್ಬೋದು ಅಂತ. ಸೊ ಮನುಷ್ಯ ಅವರೇ, ಇದೇನು ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ನೀವು? ಬರೀ ಕ್ರೀಮ್ ಜೊತೆ ಏನೆಲ್ಲ ಆ್ಯಡ್ ಮಾಡ್ತಾ ಇದ್ದೀರಲ್ವಾ? ಕ್ರಶ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀರಾ? ಓಕೆ ಓಕೆ. ಪಿಂಕ್ ಕ್ರೀಮಾ? ವಿಪ್ಪಿಂಗ್ ಕ್ರೀಮ್. ಓಕೆ ಓಕೆ. ಸೊ ಇದನ್ನು ಟಾಪಿಂಗ್ ಆಗಿ ಯೂಸ್ ಮಾಡ್ತೀರಾ? ಓಕೆ ಓಕೆ ಓಕೆ, ಕೂಲ್. ನೋಡೋಣ, ಟೈಮ್ ಇದೆ, ಸ್ವಲ್ಪ ಹೊತ್ತು ಟೈಮ್ ಇದೆ ನಿಮಗೆ. ಸೊ ಏನೇ ಮಾಡೋದಿದ್ರು ಕ್ವಿಕ್ ಆಗಿ ಆದಷ್ಟು ಫಾಸ್ಟಾಗಿ ನಿಮ್ಮ ಸರ್ವಿಂಗ್ ಪ್ಲೇಟ್ಸಲ್ಲಿ ಇರಬೇಕು. ಸೊ ಏನೇ ಬಾಕಿ ಇದ್ರೂ ಅದು ಇಲ್ಲೇ ಉಳಿತದೆ, ನಮ್ಮ ಜಡ್ಜ್ಮೆಂಟ್ ಟೇಬಲಿಗೆ ಬರೋದಿಲ್ಲ. ಓಕೆ. ಪ್ಲೇಸಸ್ ಕೂಡ ಅಷ್ಟೇ ಕ್ಲೀನಾಗಿ ಇಡಲಿಕ್ಕೆ ಟ್ರೈ ಮಾಡಬೇಕು. ಸೊ ನಿಮ್ಮ ಕೌಂಟರ್ ಟಾಪ್ಸನ್ನು ಕೂಡ ಅಷ್ಟೇ ಕ್ಲೀನಾಗಿ ಇಡಲಿಕ್ಕೆ ಟ್ರೈ ಮಾಡಿದರೆ ವೆಯ್ಟೇಜ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಸೊ ಈ ಒಂದು ಡೇಂಜರ್ ಝೋನ್ ಸುತ್ತಿನಿಂದ ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕಿದ್ರೆ ನಿಮ್ಮ ಇವತ್ತಿನ ಮಾರ್ಕ್ಸ್ ಆಗಿರ್ಬೋದು, ಜಡ್ಜ್ಮೆಂಟ್ ಆಗಿರ್ಬೋದು ತುಂಬಾ ಜಾಸ್ತಿನೇ ಇರಬೇಕು. ಓಕೆ. ಶೇಕ್ ಆಗ್ತಾ ಇದೆ ಕೈಯೆಲ್ಲ ಶೇಕ್ ಆಗ್ತಾ ಇದೆ. ಟೈಮ್ ಇಲ್ಲ ಅಂತ ಅಥವಾ ಏನು ಟೆನ್ಷನ್ನಾ? ಟೈಮ್ ಟೆನ್ಷನ್ನಾ? ಓಕೆ, ತೊಂದರೆ ಇಲ್ಲ, ಮಾಡಿ. ಏನಿದೆ ಅದನ್ನು ಆದಷ್ಟು ನೀಟಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಹೊಸತೇನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಓಕೆ. Manoj, you going to present? Yeah. You going to present? Yeah, presentation. Like I'm later. I'm letting the whipping cream to be set later. Take more. Rajul, only 5 minutes left. Do it first. Now it's 4 minutes. ಆದಷ್ಟು ಕ್ವಿಕ್ ಆಗಿ ಮಾಡ್ಕೊಳ್ಳಿ, ಟೈಮ್ ಹೋಗ್ತಾ ಇದೆ. ಸೊ ಡೆಸರ್ಟ್ ಅಂತ ಹೇಳಿದಾಗ ಪ್ರೆಸೆಂಟೇಷನ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಪ್ರೆಸೆಂಟೇಬಲ್ ಆಗಿ ನೀವು ನಿಮ್ಮ ಡಿಶನ್ನು ರೆಡಿ ಮಾಡ್ತೀರಾ ಅದರ ಮೇಲೆ ವೆಯ್ಟೇಜ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಸೊ ಆದಷ್ಟು ನೀಟಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳಿ. ಸೊ ಟೈಮ್ ಕೇವಲ ಇನ್ನು 3 ಮಿನಿಟ್ಸ್ ಬಾಕಿ. ಸೊ ಓನ್ಲಿ 3 ಮಿನಿಟ್ಸ್ ಲೆಫ್ಟ್. ಸೊ ಕೊನೆಯ 3 ನಿಮಿಷ ನಿಮಗೆ ಬಾಕಿ. ಸೊ ಆಲ್ ದ ಬೆಸ್ಟ್, ಬಿ ಕ್ವಿಕ್. Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. ಸೊ ಟೈಮ್ ಪ್ರಕಾರ 5 ಮಿನಿಟ್ಸ್ ಮುಂಚೆ ನನ್ನ ಪ್ಲೇಟಿಂಗ್ ಎಲ್ಲ ಮುಗಿದಿದೆ. ಆದರೆ ಚಾಕ್ಲೇಟ್ ಒಂಚೂರು ಸ್ಟಿಕ್ ಇದ್ದ ಕಾರಣ ಪ್ಲೇಟ್ ಒಂಚೂರು ಅನ್ಟೈಡಿ ಅಂತ ಹೇಳಿದರು. ಸೊ ಅದರದ್ದು ನೆಗೆಟಿವ್ ಮಾರ್ಕ್ಸ್ ನನಗೆ ಬೀಳ್ತದ ಇಲ್ಲವ ಅಂತ ಒಂದು ಟೆನ್ಷನ್ ಒಂದು ಕೂಡ ಇದೆ. ಸೊ ಏನೇ ಇದ್ರು ಫಾಸ್ಟ್ ಪ್ರಜ್ವಲ್, ತುಂಬ ಮೆಸ್ಸಿಯಾಗಿ ಕಾಣ್ತಾ ಇದೆ. ಇದನ್ನೆಲ್ಲ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಆಯಿತಾ? ಓಕೆ. ಸೊ ಕ್ಲೀನ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಶುಚಿಯಾಗಿರಬೇಕು ನಿಮ್ಮ ಅಡುಗೆ. ಸೊ ನಿಮ್ಮ ಜಾಗ ಕೂಡ ಅಷ್ಟೇ ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು, ಸೊ ಟೈಡಿ ಆಗಿರಬೇಕು. ಓಕೆ. ಸೊ ಕಂಟೆಸ್ಟೆಂಟ್ಸ್, ಲಾಸ್ಟ್ 2 ನಿಮಿಷ, ಓನ್ಲಿ 2 ಮಿನಿಟ್ಸ್ ನಿಮ್ಮ ಜೊತೆ ಇದೆ. ಸೊ ಕೇವಲ ಕೊನೆಯ 2 ನಿಮಿಷ ಕಾಲಾವಕಾಶ ಬಾಕಿ. ಸೊ ಏನೇ ಮಾಡೋದಿದ್ರು ಈ ಒಂದು 2 ನಿಮಿಷದಲ್ಲಿ ಆಗಬೇಕು. ಸೊ ಕ್ವಿಕ್ ಆಗಿರಿ ಮನೋಜ್ ಅವರೇ, ಆಯ್ತಾ? ರೆಡಿ ಆಯ್ತಾ? ಎಸ್. ಓಕೆ. ಒಂದೇ ಪ್ಲೇಟಾ? ಒಂದೇ ಪ್ಲೇಟ್. ಓಕೆ, ಕೂಲ್. ಸೊ ಇಲ್ಲಿ ಪ್ರಜ್ವಲ್ ಅವರೇ, ಲಾಸ್ಟ್ 2 ಮಿನಿಟ್ಸ್ ಕೂಡ ಆಗ್ತಾ ಬಂತು ಅಂತ ಕಾಣ್ತದೆ. ಆಯ್ತಾ ನಿಮ್ಮದು?
ಸೊ ಫೈನಲ್ ಆಗಿ ಏನೋ ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ, ಏನೋ ಸ್ಟ್ರೋಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನೋಡೋಣ ಇವರ ಈ ಒಂದು ಪ್ಲೇಟ್ ಎಷ್ಟು ಇಂಪ್ರೆಸಿವ್ ಆಗಿರುತ್ತೆ ಅಂತ ನೋಡೋಣ. ಸೊ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನಿಮ್ಮದು. ಸೊ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದೀರಾ. ನೋಡೋಣ. ಸೊ ಕ್ವಿಕ್ ಆಗಿ ಮಾಡಿ, ಕ್ವಿಕ್ ಆಗಿ, ಆದಷ್ಟು ಕ್ವಿಕ್ ಆಗಿರಿ. ಲಾಸ್ಟ್ 1 minute, ಕೊನೆಯ 1 ನಿಮಿಷ ನಿಮ್ಮಲ್ಲಿ ಬಾಕಿ ಇದೆ. ಸೊ ವೆರಿ ಲಾಸ್ಟ್ ಮಿನಿಟ್, ಏನೇ ಮಾಡೋದಿದ್ರು ಈ ಒಂದು ಲಾಸ್ಟ್ ಮಿನಿಟಲ್ಲಿ ಮಾಡಬೇಕು. ಸೊ ಮನೋಜ್ ಅವರೇ, 1 minute ಒಳಗಡೆ ಫ್ರಿಡ್ಜ್ನ ನೀವು ಹೊರಗಡೆ ತರಲೇಬೇಕು, ಇಲ್ಲ ಅಂದರೆ ಫ್ರಿಡ್ಜಲ್ಲೇ ಉಳಿತದೆ. ಓಕೆ, ಸೊ 1 minute ಟೈಮ್ ನಿಮಗೆ. ಸೊ ನಿಮ್ಮ ಪ್ಲೇಸನ್ನು ಕೂಡ ಕ್ಲೀನಾಗಿ ಇಟ್ಕೋಬೇಕು. ಸೊ ನಿಮ್ಮ ಪ್ಲೇಸ್ ಗಲೀಜಾಗಿದ್ರೆ ಅಲ್ಲಿ ನಿಮಗೆ ಪಾಯಿಂಟ್ಸ್ ಕಷ್ಟ ಆಗುವ ಸಾಧ್ಯತೆ ಇದೆ. ಸೊ 10. ಸೊ ಕ್ವಿಕ್ ಆಗಿರಿ. ಸೊ ಏನೇ ಇದ್ರು ಫಾಸ್ಟ್. 9, 8, ಅಲ್ಲಿ ಮನೋಜ್ ಅವರೇ 7, 6, ಕ್ವಿಕ್ 5, 4, 3, 2 and 1. ಸ್ಟಾಪ್. ಹ್ಯಾಂಡ್ಸ್ ಅಪ್, ಕೌಂಟರ್ಸ್ ಅವೇ. ಓಕೆ, ಸೊ ಆಯ್ತಾ? ರೆಡಿ ಆಯ್ತಾ? ಸೊ ನೀವು ಫ್ರಿಜ್ ತಂದ್ರ ಇಲ್ಲ ಅಲ್ಲೇ ಉಳಿತಿತ್ತು? ಓಕೆ, ಸೊ ಇಬ್ರು ಕೂಡ ಅವರಿಗೆ ಕೊಟ್ಟಂತ ಡೇಂಜರ್ ಝೋನ್ ಚಾಲೆಂಜ್ ಅನ್ನ ಶುಗರ್ ಕ್ಲೌಡ್ ಬ್ರೌನೀಸ್ ಉಪಯೋಗ ಮಾಡಿಕೊಂಡು ಒಂದು ವಿಭಿನ್ನವಾದ ರೆಸಿಪಿಯನ್ನ ಇಬ್ರು ಕೂಡ ತುಂಬಾ ನೀಟಾಗಿ, ತುಂಬಾ ಕ್ಯೂಟ್ ಆಗಿ, ಬ್ಯೂಟಿಫುಲ್ ಆಗಿ ಮಾಡಿ ರೆಡಿ ಇಟ್ಟಿದ್ದೀರಾ. ಸೊ ನಮ್ಮ ತೀರ್ಪುಗಾರರು ಯಾವ ರೀತಿ ಇವರಿಗೆ ಕಮೆಂಟ್ಸ್ ಅನ್ನ ಕೊಡ್ತಾರೆ ಅಂತ ನೋಡೋಣವಾ? ಸೊ ಓಕೆ, ಸೊ ನೀವು ರೆಡಿ ಇದ್ದೀರಾ? ಓಕೆ ಓಕೆ. ವೀಕ್ಷಕರೇ, ನಮ್ಮ ತೀರ್ಪುಗಾರರು, ನಮ್ಮ ಮಾಸ್ಟರ್ ಶೆಫ್ ಇವತ್ತು ರೆಡಿ ಆಗಿದ್ದಾರೆ. ಸೊ ಟೇಸ್ಟ್ ಮಾಡ್ಲಿಕ್ಕೋಸ್ಕರ ಇಬ್ರು ಮಾಡಿದಂಥ ವಿಭಿನ್ನವಾದ ರೆಸಿಪೀಸ್ ಅನ್ನ ಇವಾಗ ಟೇಸ್ಟ್ ಮಾಡುವಂಥ ಟೈಮ್. ಸೊ ಪ್ರಜ್ವಲ್ ಅವರೇ, ನೀವು ಮಾಡಿದಂಥ ರೆಸಿಪಿನ ಇಲ್ಲಿ ತಂದು ಪ್ಲೇಟ್ ಮಾಡಿ. ಪ್ರಜ್ವಲ್ ಅವರೇ, ಏನ್ ಮಾಡಿದ್ರೆ ಇವತ್ತು ಶುಗರ್ ಕ್ಲೌಡ್ ಬ್ರೌನೀಸ್ ಅಲ್ಲಿ ನಿಮ್ಗೆ ಒಂದು ಚಾಲೆಂಜ್ ಅನ್ನ ಕೊಟ್ಟಿದ್ವಿ. ಸೊ ಏನೆಲ್ಲ ಮಾಡಿದ್ದೀರಾ ಅದನ್ನ ನಮ್ಮ ತೀರ್ಪುಗಾರರಿಗೆ ಎಕ್ಸ್ಪ್ಲೈನ್ ಮಾಡಿ. ಶುಗರ್ ಕ್ರೌನ್ ಬ್ರೌನೀಸಿಂದ ನಾನು ಸ್ಯಾಂಡ್ವಿಚ್ ಮಾಡಿದ್ದಾನೆ. ಸೊ ವೈಟ್ ಚಾಕ್ಲೇಟ್ ಸ್ಯಾಂಡ್ವಿಚ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಸ್ಯಾಂಡ್ವಿಚ್. ಸೊ ಆಸ್ ವಿ ಆಲ್ ನೋ ದಟ್ brownies are a bit hard like rock this than cake. So I had dipped it with condensed milk and milk liquid so that it become a little bit softer than the normal brownies. Then I made a layer of chocolate and brownies like a sandwich itself, and with the toppings of chocolate with strawberry and white chocolate with kiwi. What is the filling inside? Also, What is the filling inside? the chocolate itself, the chocolate with the condensed milk and sugar. It's a juice of condensed milk, chocolate and sugar. Then missing some garnishes. So Some 1 or 2 ingredients are missing. ಸೊ ಕೆಲವು Basil leaf, ಸ್ವಲ್ಪ actually I had put basil leaves on that and cherry on this. Okay. Okay. Plate Let's is taste. not clean, sir. Plate also. Not clean properly. The brownies Presentation. like sticky. ಟೈಮ್ ಇತ್ತು ನಿಮಗೆ, ಇನ್ನೂ ಕೂಡ ಸ್ವಲ್ಪ ಪ್ಲೇಟನ್ನು ಕ್ಲೀನಾಗಿ ಇಟ್ಟು ಆಮೇಲೆ ಪ್ರೆಸೆಂಟ್ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ನಿಮ್ಮ ಮಾರ್ಕ್ಸ್ ಆಚೆ ಈಚೆ ಆಗ್ಬೋದು. ನೋಡೋಣ. Okay. Nice. This one is nice. Taste this.
okay. But it's plating, presentation is Like we need to since the improve. chocolate was too sticky. Presentation Couldn't have need to improve, and plating look unhygienic. Unhygienic plating is actually. See. Lots Before of marking. plating, you should have an idea. Thank you. All the best. ಹಾಫ್ ಆನ್ ಅವರ್ ಟೈಮಲ್ಲಿ ನಂದು ಬೇಗ ಮುಗೀತು, ಒಂದು 5 ಮಿನಿಟ್ಸ್ ಬೇಗವೇ ಮುಗೀತು. ಪ್ಲೇಟಿಂಗ್ ಎಲ್ಲ ಮುಗಿದು ನೀಟಾಗಿತ್ತು. ಸೊ ದ ಪ್ಲೇಟಿಂಗ್ ಒಂದು ಚಾಕ್ಲೇಟ್ ಅಂಟಾಗಿದ್ದ ಕಾರಣ ಒಂಚೂರು ಅಂಟೈಡಿ ಅಂತ ಬಂತು. ಬಟ್ ಪ್ಲೇಟಿಂಗ್ ತುಂಬ ಕಲರ್ಫುಲ್ ಆಗಿದೆ ಅಂತ ಹೇಳಿದರು. ಹಾಗೆ ಒಂಚೂರು ಟೆನ್ಷನ್ ಕೂಡ ಇತ್ತು, ಮನುಷ್ಯ ಏನು ಮಾಡ್ತಾನಂತ. ಸೊ ಅವನದ್ದು ನೋಡ್ಲಿಕ್ಕೆ ಹೋದ್ರೆ ಅವನದ್ದು ಪ್ಲೇಟಿಂಗ್ ನೀಟಾಗಿತ್ತು. ಬಟ್ ಅವನು ಇನ್ನೂ ಕೂಡ ಟೈಮ್ ಮಾಡ್ತಾಯಿದ್ದ, ಲಾಸ್ಟ್ ಮೂಮೆಂಟ್ ತನಕ ಮಾಡ್ತಾಯಿದ್ದ. ಬಟ್ ನಾನು 5 ಮಿನಿಟ್ಸ್ ಒಂಚೂರು ಬೇಗ ಮುಗೀತು. ಪ್ರಜ್ವಲ್ ಅವರು ಮಾಡಿದಂಥ ರೆಸಿಪಿಯನ್ನು ನಮ್ಮ ತೀರ್ಪುಗಾರರು ಟೇಸ್ಟ್ ಮಾಡಿದ್ದಾರೆ. ಸೊ ಅವರ ಪ್ಲೇಟ್ ಸ್ವಲ್ಪ ಅನ್ಟೈಡಿ ಆಗಿತ್ತು, ಮಾಡಿದಂಥ ರೆಸಿಪಿ ಸ್ವಲ್ಪ ಚೆನ್ನಾಗೇ ಇತ್ತು ಅಂತ ಹೇಳಿದ್ದಾರೆ. ಸೊ ನೋಡೋಣ ಅವರಿಗೆ ಅದು ಎಫೆಕ್ಟ್ ಆಗ್ತದಾ ಇಲ್ವಾ ಅಂತ. ಸೊ ನೆಕ್ಸ್ಟ್ ನಮ್ಮ ಜೊತೆ ಮನೋಜ್ ಇದ್ದಾರೆ. ಸೊ ನೀವು ಕೂಡ ನಿಮ್ಮ ಪ್ಲೇಟ್ನ ತಂದು ಇಲ್ಲಿ ಪ್ರೆಸೆಂಟ್ ಮಾಡ್ಬೋದು. ಶುಗರ್ ಕ್ಲೌಡ್ ಬ್ರೌನೀಸಿಂದ ಇವತ್ತಿನ ಡೇಂಜರ್ ಝೋನ್ ಟಾಸ್ಕನ್ನು ಮಾಡಿದ್ದೀರಾ. ಸೊ ಏನು ಮಾಡಿದ್ದೀರಾ ಅಂತ ನಮ್ಮ ತೀರ್ಪುಗಾರರಿಗೆ ಎಕ್ಸ್ಪ್ಲೈನ್ ಮಾಡಿ. ಬೇಸಿಕ್ಲಿ ನಾನು ಶುಗರ್ ಕ್ಲೌಡ್ ಬ್ರೌನೀಸಿಂದ ವಿಪ್ಪಿಂಗ್ ಅದರ ಒಂದು ಬ್ರೌನೀಸ್ ಕ್ರಷಸ್ ಮಾಡಿ ವಿಪ್ಪಿಂಗ್ ಕ್ರೀಮ್ ಮತ್ತು ಮಿಲ್ಕ್ ಮೇಡ್ ಒಟ್ಟಿಗೆ ಹಾಕಿ ಬ್ಲೆಂಡ್ ಮಾಡಿ ಮತ್ತು ಮೇಲೆ ಟಾಪ್ ಐಸಿಂಗ್ ಹಾಗೆ ಯೂಸ್ ಮಾಡಿದ್ದೆ. ಆ್ಯಂಡ್ ದೇ ಕಿವಿ ಐ ಹ್ಯಾವ್ ಡನ್ ಸಮಥಿಂಗ್ ಲೈಕ್ ವಿತ್ ದ ಶುಗರ್ ಸಿರಪ್ ಆ್ಯಂಡ್ ಕುಕ್ಡ್ ಇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಐ ಹ್ಯಾಡ್ ಪ್ರೆಸೆಂಟೆಡ್ ಇಟ್ ಆಫ್ಟರ್ ಕೂಲಿಂಗ್ ಇಟ್. What is called this? This kiwi, sir. Kiwi what? Fruit, kiwi fruit, sorry. The kiwi No, fruits, the okay. process. What is the A name process of the ಗೆ dishes? Oh, like basically I can tell it as a making a jam, but it's not exact thing. But It's called the No. kiwi compote. Compote. Kiwi compote. kiwi compote. Yeah. His name is kiwi compote. Yeah. Joseph, let's test. Better we can give to Nikhil also to taste. Yeah, Nikhil, you can also taste. Come. ಸೊ ಪ್ರತಿ ಸಲ ಅವರೇ ಟೇಸ್ಟ್ ಮಾಡ್ತಿದ್ರು. ಇವತ್ತನ್ನು ನೋಡಿ ತುಂಬ ಪಾಪ ಅನಿಸ್ತೇನೋ. ಸೊ ನಮಗೆ ಕೂಡ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಸೊ ವಿತ್ ಪರ್ಮಿಷನ್ ಶೇರ್. Nice. Presentation also ನಲ್ಲ good. ಕುಕ್ ಆಗುತ್ತೆ. Kiwi. ಸಾರಿ ಕಿವಿ ಒಂಚೂರು ನಲ್ಲ ಕುಕ್ ಆಗುತ್ತೆ. More cooked. ಹಾಂ ಸಾಫ್ಟ್ನೆಸ್ ಆಗುತ್ತೆ. ಐಕ್ ಕಂಪೋತ್ ಬಂದು ಯಾನ್ ಪಂಡ ಆ್ಯಕ್ಚುಲಿ ಎಲ್ಲಾಡು ಒಂಜಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಒಂದು ಸಿಮಿಲರ್ ಡಿಶ್. ಸೊ ಪೈನಾಪಲ್ ಒಟ್ಟಿಗೆ ಮಾಡ್ತಿದ್ದೆ ಎಂಚಾನೆ. ಸೊ ಪೈನಾಪಲ್ ಯಾನ್ ರಾದಿ ಏನಂತೆ ಇವಾಗ ಕಿವಿಲ ಅಂತಾನೆ ಫುಡ್ ಬಂದು ನೆಟ್ ಮೈಂಡ್ ಸೆಟ್ ಇದ್ದ ಮಾಡ್ತೀನಿ ಅಂತ. ಪೈನಾಪಲ್ಗೆ ಕಿವಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ಇತ್ತು. ಪೈನಾಪಲ್ ಆ ತರ ನೀವು ಮಾಡಿದ್ರೆ, ಸೊ ಕಿವಿ ಈ ತರ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಶೆಫ್ ಹೇಳ್ತಾ ಇದ್ದಾರೆ. ಪೈನಾಪಲ್ ಅಂಚನೆ ಮನ್ಪುಲಿ ಈಗ ಕುಕ್ ಜಾಸ್ತಿ ಮಂತಿಂದ ಅವು ಪೈನಾಪಲ್ ಕಂಪೋತ್ ಪೈನಾಪಲ್ ಕಂಪೋತ್. ಸೊ ಹೊಸ ಒಂದು ಹೆಸರು ಕಲಿತಾ ಇದ್ದಾನೆ. ಸೊ ಪೈನಾಪಲ್ ಕಂಪೋತ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಓಕೆ, ಅವು ಪೂರ ಡೆಸರ್ಟ್ ಯೂಸ್ ಆಪ್. ಅವೇ ಸ್ಟ್ರಾಬೆರಿ ಕಂಪೋತ್ ಉಂಡು, ಕಿವಿ ಕಂಪೋತ್ ಉಂಡು. ಅವು ಪೂರ ವಿ ಯೂಸ್ ಫಾರ್ ದ ಡೆಸರ್ಟ್ಸ್. ಓಕೆ, ಸೊ ಈ ಒಂದು ಟಿಪ್ಪನ್ನು ನೆಕ್ಸ್ಟ್ ಟೈಮ್ ಮಾಡಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಲ್ಲ ನೀವು ಈ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕುಕ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ ಶೆಫ್. Okay. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಮನೋಜ್ ಅವರೇ. ಸೊ ನೋಡಿದ್ರಲ್ಲ ಇವತ್ತಿನ ನಮ್ಮ ಇಬ್ಬರು ಕಂಟೆಸ್ಟೆಂಟ್ಸ್ನವರು ಅವರು ಮಾಡಿದಂಥ ಶುಗರ್ ಕ್ಲೌಡ್ ರೆಸಿಪೀಸನ್ನು ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಿದ್ರು. ಸೊ ಇಬ್ಬರು ತುಂಬಾ ಚೆನ್ನಾಗಿ ಮಾಡಿದರು. ಅವ್ರ ಜೊತೆ ನಮ್ಮ ಈ ಒಂದು ಡೇಂಜರ್ ಝೋನ್ನಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಭಾಗವಹಿಸಿದವರು ಕೂಡ ಇವತ್ತು ಇಲ್ಲಿಗೆ ಬರ್ತಾರೆ. ಸೊ ಅವ್ರ ಮಧ್ಯ ಇವತ್ತು ನಾವು ತೀರ್ಪನ್ನು ಕೊಡಲಿಕ್ಕಿದ್ದೇವೆ. ಸೊ ಈ ಒಂದು ಡೇಂಜರ್ ಝೋನಿಂದ ಯಾರೆಲ್ಲ ನೆಕ್ಸ್ಟ್ ರೌಂಡಿಗೆ ಪ್ರಮೋಟ್ ಆಗ್ತಾರೆ, ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ, ಯಾರೆಲ್ಲ ಮನೆಗೆ ಹೋಗ್ತಾರೆ ಈ ಒಂದು ಹೊತ್ತಿನಿಂದ ಅಂತ ನಮ್ಮ ಡೇಂಜರ್ ಝೋನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಇದ್ರು ಅವರನ್ನ ಇವಾಗ ಈ ಒಂದು ಕಿಚನ್ಗೆ ಕರೆಯುವಂತ ಹೊತ್ತು. ಸೊ ಅವರ ಮಧ್ಯ ಇವತ್ತು ಜಡ್ಜ್ಮೆಂಟ್ ನಡೀಲಿಕ್ಕಿದೆ. ಡೇಂಜರ್ ಝೋನ್ ರೌಂಡ್ ಈಗಾಗಲೇ ಮುಗ್ದಿದೆ. ಸೊ ಫಸ್ಟ್ ರೌಂಡ್ನಿಂದ ಡೇಂಜರ್ ಝೋನಿಗೆ ಯಾರೆಲ್ಲ ಬಂದಿದ್ರು ಸೊ ಅವರಿಗೆ ನಾವೊಂದು ಡೇಂಜರ್ ಝೋನ್ ರೌಂಡನ್ನು ಕೊಟ್ಟಿದ್ವಿ, ಡೇಂಜರ್ ಝೋನ್ ಚಾಲೆಂಜನ್ನು ಕೊಟ್ಟಿದ್ವಿ. ಶುಗರ್ ಕ್ಲೌಡ್ ಬ್ರೌನೀಸನ್ನು ಯೂಸ್ ಮಾಡಿ ನಮ್ಮ ಸ್ಪಾನ್ಸರ್ಸ್ ಏನಿದ್ದಾರೆ ಶುಗರ್ ಕ್ಲೌಡ್ ಬ್ರೌನೀಸನ್ನು ಯೂಸ್ ಮಾಡಿ ಒಂದು ವಿಭಿನ್ನವಾದ ರೆಸಿಪಿಯನ್ನು ಟ್ರೈ ಮಾಡಿ ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಲಿಕ್ಕೆ ಹೇಳಿದ್ವಿ.
ಸೊ ಅವರು ಒಬ್ಬೊಬ್ಬರೇ ತಮ್ಮ ವಿಭಿನ್ನವಾದ ರೆಸಿಪೀಸನ್ನು ಮಾಡಿ ನಮ್ಮ ತೀರ್ಪುಗಾರರಿಗೆ ಸರ್ವ್ ಮಾಡಿದ್ದಾರೆ. ನಮ್ಮ ತೀರ್ಪುಗಾರರು ಅದನ್ನು ಟೇಸ್ಟ್ ಮಾಡಿ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಈ ಒಂದು ಡೇಂಜರ್ ಝೋನ್ ರೌಂಡಿನಿಂದ 4 ಜನ ಕಂಟೆಸ್ಟೆಂಟ್ ಸೇಫ್ ಆಗಲಿಕ್ಕಿದ್ದಾರೆ. ದಟ್ ಈಸ್ ಒಳಗಡೆ ನೆಕ್ಸ್ಟ್ ರೌಂಡ್ಗೆ ಪ್ರಮೋಟ್ ಆಗಲಿಕ್ಕಿದ್ದಾರೆ. 2 ಕಂಟೆಸ್ಟೆಂಟ್ ಈ ಒಂದು ಸುತ್ತಿನಿಂದ ಎಲಿಮಿನೇಟ್ ಆಗಲಿಕ್ಕಿದ್ದಾರೆ. ನಮ್ಮ ಈ ಒಂದು ಕಾಂಪಿಟೇಷನನ್ನು ಬಿಟ್ಟು ಮನೆಗೆ ಹೋಗಲಿಕ್ಕಿದ್ದಾರೆ. ಸೊ ಆ 2 ಕಂಟೆಸ್ಟೆಂಟ್ ಯಾರು, 4 ಜನ ಕಂಟೆಸ್ಟೆಂಟ್ ಸೇಫ್ ಆಗೋರು ಯಾರು ಎನ್ನುವ ಒಂದು ರಿಸಲ್ಟ್ ನನ್ನ ಕೈಯಲ್ಲಿದೆ. ತೀರ್ಪುಗಾರರು ಅವರಿಗೆ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ, ಎಲ್ಲರೂ ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡಿದ್ದೀರಾ. ನಿಮ್ಮೆಲ್ಲರ ರೆಸಿಪೀಸ್ ಅಷ್ಟು ತುಂಬಾ ಚೆನ್ನಾಗಿತ್ತು. ಸೊ ಆದರೂ ಕೂಡ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ, ಕಾಂಪಿಟೇಷನ್ ಅಂತ ಬಂದಾಗ ಕೆಲವೊಬ್ಬರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ, ಕೆಲವೊಬ್ಬರನ್ನು ನಾವು ಎಲಿಮಿನೇಟ್ ಮಾಡಬೇಕಾಗ್ತದೆ. ಸೊ ಎಲಿಮಿನೇಟ್ ಮಾಡಿದ್ರಿ ಅಂತ ನೀವು ಸೋತ್ರಿ ಅಂತ ಅರ್ಥ ಅಲ್ಲ. ಸೊ ಸೋಲೆ ಗೆಲುವಿನ ಸೋಪಾನ ಅಂತ ನಾವು ಹೇಳ್ತೇವೆ. ಸೊ ಸೋತ್ರೆ ಅದನ್ನು ತುಂಬ ನೆಗೆಟಿವ್ ಆಗಿ ತೆಗೆಯುವುದಲ್ಲ, ಅದನ್ನು ಪಾಸಿಟಿವ್ ಆಗಿ ತೆಗೆದು ನೆಕ್ಸ್ಟ್ ರೌಂಡಲ್ಲಿ ಅಥವಾ ನೆಕ್ಸ್ಟ್ ಏನೇ ಚಾಲೆಂಜ್ ಬಂದರೂ ಅದನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸನ್ನು ಮಾಡಬೇಕು. ಸೊ ನೋಡೋಣ ಯಾರೆಲ್ಲ ಒಳಗಡೆ ಇರ್ತಾರೆ, ನಮ್ಮ ಜೊತೆ ಮುಂದಿನ ಸುತ್ತಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರೆಲ್ಲ ಈ ಸುತ್ತಿಂದ ನಮ್ಮನ್ನು ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ನೋಡೋಣ. ಸೊ ಮೊದಲಿಗೆ ಹೆಸರು ಕರಿತಾ ಹೋಗ್ತೇನೆ. ಸೊ ನಮ್ಮ ತೀರ್ಪುಗಾರರು ಅವರು ಸೇಫ್ ಅಥವಾ ನಾಟ್ ಸೇಫ್ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಓಕೆ. ಸೊ ಮೊದಲಿಗೆ ಮೇಘ್ನಾ ಅವರೇ ಮುಂದೆ ಬನ್ನಿ. ಸೊ ಶೆಫ್ ಮಿಥುನ್, ಸೊ ಮೇಘ್ನಾ ಎಡ್ಡೆ ಪರ್ಫಾರ್ಮೆನ್ಸ್ ಇನಿ ಮಲ್ದೇರು. ಸೊ 6 ಇನಿ ಇನ್ನಾಪೆರ 10 ಇನಿ ಎಂಕಲ್ ಎಡ್ಬಿಡ್ತು ಎಲಿಮಿನೇಟ್ ಆದ ಪೋಪೆರ ಇನ್ನುಲ್ಲೇರು ಅವ್ರನ್ನ ಪ್ರೆಸೆಂಟೇಷನ್ ಪೂರ ಎಡ್ಡೆ ಎತ್ತಡೆ. ಸೊ ಮೇಘ್ನಾ ಅವರೇ ಕಂಗ್ರ್ಯಾಚುಲೇಷನ್ಸ್, ನೀವು ಇವತ್ತು ಸೇಫ್ ಆಗಿದ್ದೀರಾ, ಮುಂದಿನ ರೌಂಡಿಗೆ ನೀವು ಪ್ರಮೋಟ್ ಆಗಿದ್ದೀರಾ. ಸೊ ಆಲ್ ದ ಬೆಸ್ಟ್. ಹೀಗೆ ತುಂಬ ಚೆನ್ನಾಗಿ ಕುಕಿಂಗ್ ಮಾಡ್ತಾ ಮುಂದಿನ ರೌಂಡಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡಿ. ಕಂಗ್ರ್ಯಾಚುಲೇಷನ್ಸ್. ಸೊ ಮೇಘ್ನಾ ಅವರು ಇವತ್ತು ಇನ್ ಆಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಯಾರೆಲ್ಲ ಒಳಗಡೆ ಇರ್ತಾರೆ ಹೊರಗಡೆ ಹೋಗ್ತಾರೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಮನೋಜ್, ಶೆಫ್ ಮಂಡಲ್ ಸರ್. Manus, your safer side, and you did the good job. Your presentation also good, and taste also good. ಸೊ ಮನೋಜ್ ಅವರೇ ಕಂಗ್ರ್ಯಾಚುಲೇಷನ್ಸ್, ನೀವು ಕೂಡ ಸೇಫ್ ಆಗಿದ್ದೀರಾ. ಸೊ ತುಂಬಾ ಚೆನ್ನಾಗಿತ್ತು, ನಿಮ್ಮ ಪ್ಲೇಟಿಂಗ್ ಆಗಿರ್ಬೋದು, ನಿಮ್ಮ ರೆಸಿಪಿ ಆಗಿರ್ಬೋದು, ಸಖತ್ತಾಗಿ ಮಾಡಿದ್ರಿ, ಸೇಫ್ ಆಗಿದ್ದೀರಾ. ಸೊ ಎನಿ ಕನ್ಫ್ಯೂಷನ್, ಏನೋ ಹೋಪ್ಸ್ ಇತ್ತಾ ನಿಮಗೆ? ಓಕೆ, ಸೇಫ್ ಆಗ್ತೀರಾ ಅಂತ? ಓಕೆ, ಸೊ ಕೂಲ್. ಸೊ ಮನೋಜ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದರು, ಅವರ ರೆಸಿಪಿಯನ್ನು ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಮನೋಜ್, ನೀವಿವತ್ತು ಸೇಫ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಶಾಯಿಸ್ತಾ ಹಮೀದ್, ಮುಂದೆ ಬನ್ನಿ. ಸೊ ಶಾಯಿಸ್ತಾ ಹಮೀದ್ ಅವರೇ, ನಿಮ್ಮ ಕೂಡ ರೆಸಿಪಿ ತುಂಬಾ ಚೆನ್ನಾಗಿತ್ತು. ಸೊ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ರಿ, ಕೆಲವೊಂದು ರೆಸಿಪಿನೂ ತುಂಬ ಚೆನ್ನಾಗಿತ್ತು. ಸೊ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇತ್ತು. ಸೊ ನೋಡೋಣ ನಮ್ಮ ಶೆಫ್ಸ್ ನಿಮ್ಮನ್ನು ಪ್ರಮೋಟ್ ಮಾಡಿದಾರಾ ಅಥವಾ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರಾ ಅಂತ. ಸೊ ಶೆಫ್ ಮಿಥುನ್ ಸರ್, ಶಾಯಿಸ್ತಾ ಹಮೀದ್ನ ರೆಸಿಪಿ ತೂದಿದ್ದಾರೆ, ಕೆಲವೊಂಜಿ ಕಮೆಂಟ್ಸ್ ಎಲ್ಲ ಕೊರ್ದಿದ್ದಾರೆ. ಅಂದ್ರೆ ಅಕಲ್ನ ಅವ್ರನ್ನ ಪ್ರೆಸೆಂಟೇಷನ್ ಒಂದು ಇತ್ತೀಚಿ ಅಂಟೈಡಿ ಇತ್ತು, ಗ್ಲಾಸ್ ಪಿದೈ ಮಲ್ತಿನಿ ಇಟ್ಟು ಚೂರು ಆತಿಚ್ಚಿ ಸರಿ ಕುಟೊಂಚಿ ಡಿಶ್ ಎಡ್ಡೆ ಇತ್ತಂಡ ಅರ್ನ ಪ್ರೆಸೆಂಟೇಷನ್ ಪೂರ ಎಡ್ಡೆ ಇತ್ತಿನ ಸೆಕೆಂಡ್ ಡಿಶ್ ಅವು appealing ಇತ್ತಿನ ಪೂರ ತೂವರ ಕಲರ್ಸ್ ಅಂಡ್ ಎವ್ರಿಥಿಂಗ್. ಓಕೆ, ಸೊ ಅರ್ನ ರಿಸಲ್ಟ್ ಅನ್ಸೇಫ್. ಸೊ ಸಾರಿ, ಇವತ್ತು ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ ಈ ಒಂದು ರೌಂಡ್ನಿಂದ. ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಈ ಒಂದು ಎಪಿಸೋಡ್ನಿಂದ ನೀವು ಮನೆಗೆ ಹೋಗ್ತಾ ಇದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಇವತ್ತು ನಮ್ಮ ಜೊತೆ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಾ. ಕಳೆದ ರೌಂಡ್ ಆಗಿರ್ಬೋದು, ಡೇಂಜರ್ ಝೋನ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಪಾಸಿಟಿವ್ ಆಗಿ ತೆಗೆದು ನೆಕ್ಸ್ಟ್ ಏನೇ ರೌಂಡ್ ಇದ್ದರೂ, ಏನೇ ಒಂದು ಕುಕಿಂಗ್ ಕಾಂಪಿಟೇಷನ್ ಇದ್ದರೂ ಅದರಲ್ಲೆಲ್ಲ ಭಾಗವಹಿಸಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಬಾದ್ಶಾ ಅವರು ಕೂಡ ವೆರಿ ಫಸ್ಟ್ ರೌಂಡಲ್ಲಿ ಇದ್ದರು ನಮ್ಮ ಡೇಂಜರ್ ಝೋನ್ ಟಾಸ್ಕಲ್ಲಿ. 6 ಮಲ್ತಿನ ರೆಸಿಪಿಲ ಎಡ್ಡೆತ್ತಂಡು ಕೆಲವೊಂಜಿ ಎಲ್ಲೆಲ್ಲ ಕರೆಕ್ಷನ್ಸ್ ಇರು ಬಂದಿದ್ದಾರೆ.
ಅವು ಪೂರ ರೆಕ್ಟಿಫೈ ಮಾಡ್ತಿದ್ದೆ. ಓಕೆ ಅಪಿರಿಯನ್ಸ್ ಪೂರ ಎಡ್ಡೆ ಇರ್ತಂಡ. ಓಕೆ ಸೊ ಶೆಫ್ ಮಿಥುನ್ ಸರ್ ಸರ್ ದಾದಾ ಅರ್ನ ರಿಸಲ್ಟ್ ನಮ್ಮ ಭಾಷಾ ಸೇಫ್. ಓಕೆ ಭಾಷಾ, ನೀವು ಇವತ್ತು ಸೇಫ್ ಆಗಿದ್ದೀರಾ. ನೀವು ನೆಕ್ಸ್ಟ್ ರೌಂಡಿಗೆ ಪ್ರಮೋಟ್ ಆಗ್ತಾ ಇದ್ದೀರಾ. ಖುಷಿ ಆಗ್ತಿದೆಯಾ? ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಭಾಷಾ ಅವರೇ. ಓಕೆ, ಸೊ ಈಗ ನಮ್ಮ ಜೊತೆ ಇಬ್ಬರು ಕಂಟೆಸ್ಟೆಂಟ್ಸ್ ಉಳಿದಿದ್ದಾರೆ. ಸೊ ದಟ್ ಇಸ್ ರೇಖಾ ಪೈ, ಅದೇ ರೀತಿ ಪ್ರಜ್ವಲ್. ಸೊ ಇಬ್ರು ಕಂಟೆಸ್ಟೆಂಟ್ಸ್ ಉಳಿದಿದ್ದಾರೆ. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮುಂದೆ ಬನ್ನಿ ಇಬ್ರು. Need to improvement and his plate is not so tidy and Okay. his area also not so clean. ರೇಖಾ, It's untidy. Rekha's Okay. areas. ಸೊ ರೇಖಾ, ನಿಮ್ಮ ಏರಿಯಾ ಸ್ವಲ್ಪ ಕ್ಲೀನ್ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೇಟಿಂಗ್ ಅಲ್ಲಿ ಕೂಡ ಸ್ವಲ್ಪ ನೀಟಾಗಿ ಪ್ಲೇಟಿಂಗ್ ಮಾಡ್ಬೋದಿತ್ತು ಅಂತ ಕೂಡ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ ನಿಮ್ಮ ರಿಸಲ್ಟ್ ಏನಾಗ್ತದೆ ಅಂತ. ಸೊ ಪ್ರಜ್ವಲ್ ಆಲ್ಸೋ ಟುಡೇ ಇನ್ ದ ಲಾಸ್ಟ್ ರೌಂಡ್. His dish is good and flavorful dishes and need to little bit improve also. Okay, and ಓಕೆ, ಇವರಿಬ್ಬರಲ್ಲಿ ಒಬ್ರು ಸೇಫ್ ಆಗ್ತಾರೆ, ಒಬ್ರು ಮನೆಗೆ ಹೋಗ್ತಾರೆ. ಸೊ ಸೇಫ್ ಯಾರು, ಎಲಿಮಿನೇಟ್ ಯಾರು ಅಂತ ನೋಡೋಣ. ಸೊ ಶೆಫ್ ಮಂಡಲ್ ಸರ್, ಹೂ ಇಸ್ ಸೇಫ್ ಆ್ಯಂಡ್ ಹೂ ಇಸ್ ನಾಟ್ ಸೇಫ್? Rekha, you are unsafe. Sorry. ಸೊ ರೇಖಾ ಅವರೇ, ನೀವು ಇವತ್ತು ಈ ಒಂದು ಕಾಂಪಿಟೇಷನ್ ಬಿಟ್ಟು ಎಲಿಮಿನೇಟ್ ಆಗ್ತಾ ಇದ್ದೀರಾ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. 2 ಸುತ್ತಿನಲ್ಲಿ ಡೇಂಜರ್ ಝೋನ್ ಆಗಿರ್ಬೋದು, ಫಸ್ಟ್ ರೌಂಡ್ ಆಗಿರ್ಬೋದು, ತುಂಬಾ ನೀಟಾಗಿ ಕುಕಿಂಗ್ ಮಾಡಿದ್ದಾರೆ. ತುಂಬಾ ಏನು ಕೊಟ್ಟಿದ್ದೇವೆ ಅದನ್ನು ನೀಟಾಗಿ ಉಪಯೋಗಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಎರರ್ಸಿಂದ ನಿಮ್ಮ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಸೊ ನೀವು ಇವತ್ತು ಈ ಒಂದು ಕಾಂಪಿಟೇಷನ್ ಜರ್ನಿ ಇಲ್ಲಿಗೆ ಎಂಡ್ ಮಾಡಬೇಕು. ಸೊ ಫಸ್ಟ್ ರೌಂಡಿಂದ ನೀವು ಎಲಿಮಿನೇಟ್ ಆಗ್ತಾ ಇದ್ದೀರಾ. ಸೊ ಆಲ್ ದ ಬೆಸ್ಟ್. ಮುಂದೆ ಏನಾದರೂ ಕಾಂಪಿಟೇಷನ್ ಇದ್ದರೆ ಅದನ್ನು ತುಂಬ ಪಾಸಿಟಿವ್ ಆಗಿ ಕಾಂಪಿಟೇಟ್ ಮಾಡಿ. ಸೊ ನೋಡೋಣ. ಸೊ ಪ್ರಜ್ವಲ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಖುಷಿ ಆಗ್ತಾ ಇದೆಯಾ? ಓಕೆ, ಸೊ ಪ್ರಜ್ವಲ್ ಅವರು ಕೂಡ ನಮ್ಮ ಜೊತೆ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020 ಈ ಒಂದು ಸುತ್ತಿನ ನೆಕ್ಸ್ಟ್ ರೌಂಡ್ನಲ್ಲಿ ಕೂಡ ನಮ್ಮ ಜೊತೆ ಇನ್ನೂ ಕೆಲವೊಂದು ಎಪಿಸೋಡ್ಸ್ನಲ್ಲಿ, ಇನ್ನೂ ಕೆಲವೊಂದು ರೌಂಡ್ಸ್ನಲ್ಲಿ ನಮ್ಮ ಜೊತೆ ಇರ್ತಾರೆ. ಸೊ ನೋಡೋಣ ಸೇಫ್ ಆಗಿರುವಂಥ ಕಂಟೆಸ್ಟೆಂಟ್ ಯಾವುದೆಲ್ಲ ರೀತಿಯ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಸೊ ಸೇಫ್ ಆದವರು ಫುಲ್ ಸೇಫ್ ಅಲ್ಲ. ಸೊ ನಿಮಗೂ ಇನ್ನೂ ಹಲವಾರು ರೌಂಡ್ಸ್ ಇದೆ, ಅದನ್ನೆಲ್ಲ ಪ್ರೂವ್ ಮಾಡಿಕೊಂಡು ಸೊ ನೆಕ್ಸ್ಟ್ ಏನೆಲ್ಲ ಚಾಲೆಂಜಸನ್ನು ನಾವು ಕೊಡ್ತೇವೆ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ನೀವು ವಿನ್ ಆಗ್ತಾ ಬರಬೇಕು. ಸೊ 4 ಜನ ಕಂಟೆಸ್ಟೆಂಟ್ ಇವತ್ತು ಈ ಒಂದು ಸುತ್ತಿನಿಂದ ಸೇಫ್ ಆದರು. ಇಬ್ಬರು ಈ ಒಂದು ಸುತ್ತಿನಿಂದ ಎಲಿಮಿನೇಟ್ ಆಗಿ ಮನೆಗೆ ಹೋದರು. ನಮಸ್ತೆ. ಎಂಕಲ್ನ ಎಲಿಮಿನೇಷನ್ ರೌಂಡ್ ಇತ್ತೆ ಆ್ಯಂಡ್ judges pandir that I am safe moving to next round. They said presentation edde ittundu pandu ಡೇಂಜರ್ ಝೋನ್ಗೆ ಜಡ್ಜಸ್ ಎನ್ನ ಡಿಶ್ ಟೇಸ್ಟ್ ಮಾಡ್ತೀರ್ ಅಕ್ಲಿಗೆ ಇಷ್ಟ ಅಂಡವು. ಸೊ ಎನ್ನ ನೆಕ್ಸ್ಟ್ ಒಂದೇಕ ಸೇಫ್ ಆತೆ, ನೆಕ್ಸ್ಟ್ ರೌಂಡ್ಗೆ ಸೇಫ್ ಆತೆ. ಸೊ ನೆಕ್ಸ್ಟ್ ರೌಂಡ್ ದಾದಾ ಆಪುನಂದು ಪಂಡ್ರೆ ಅಪ್ಪುಜಿ. ಸೊ ದಾದಾ ಜಡ್ಜಸ್ನ ಸಸ್ಪೆನ್ಸ್ ಉಪ್ಪು ನಂಗೆ ಗೊತ್ತುಜಿ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಒಂದು ಡೇಂಜರ್ ಝೋನ್ ಸುತ್ತಿನಿಂದ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಯಾವ ಥರ ರೆಸಿಪೀಸನ್ನು ಪ್ರಿಪೇರ್ ಮಾಡಿದ್ರು. 6 ಜನ ಕಂಟೆಸ್ಟೆಂಟ್ಸ್ ಏನಿದ್ರು ಅದರಲ್ಲಿ 4 ಜನ ಕಂಟೆಸ್ಟೆಂಟ್ಸ್ ಇವತ್ತು ಸೇಫ್ ಆಗಿದ್ದಾರೆ ಆ್ಯಂಡ್ 2 ಕಂಟೆಸ್ಟೆಂಟ್ಸ್ ನಮ್ಮನ್ನು ಬಿಟ್ಟು ಇವತ್ತು ಎಲಿಮಿನೇಟ್ ಆಗಿದ್ದಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ನಮ್ಮ ಕಂಟೆಸ್ಟೆಂಟ್ಸ್ನವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಈ ಒಂದು ಅಡುಗೆ ಮನೆಯಲ್ಲಿ ಕುಕ್ ಮಾಡ್ತಾರೆ ಅಂತ ನೋಡೋಣ. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಮಂಗಳೂರಿನ ಒನ್ ಆಫ್ ದ ಫೇಮಸ್ ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ ಸಿನ್ಸ್ 1980. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೋ ಸ್ಪಾನ್ಸರ್ಸ್ ಆಗಿ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೀಡಿಯಾ ಪಾರ್ಟ್ನರ್ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಇವರೆಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸುವಂತ ಹೊತ್ತು. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020.